ಕಾಂತಾರ ಸಿನಿಮಾ ರಿಲೀಸ್ ಆದ ಬಳಿಕ ಮತ್ತು ಅದರ ರಿಲೀಸ್ಗಿಂತಲೂ ಮುಂಚೆ ಮತ್ತು ಈಗ ಕಲ್ಜಿಗ ಸಿನಿಮಾದಲ್ಲೂ ಕೂಡ ಅದರ ರಿಲೀಸ್ಗಿಂತ ಮುಂಚೆ ಕೆಲವೊಂದು ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಕಾಂತಾರ ಸಿನಿಮಾದ ರಿಲೀಸ್ ಆದ ಬಳಿಕವೂ ಕೂಡ ದೇವಸ್ಥಾನಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಮತ್ತು ನಾವೇನು ನಂಬ್ತಾ ಇದ್ದೀವಿ ದೈವವನ್ನ ಕಟ್ಟಿ ಅದರ ಆಚರಣೆಗಳಿಗೇನು ಜಾತ್ರಾ ಮಹೋತ್ಸವ ನಡೆಯುತ್ತೆ ಆ ಸಂದರ್ಭಗಳಲ್ಲೂ ಕೂಡ ಚಿತ್ರತಂಡ ಹೋಗಿ ಅಲ್ಲಿ ಹರಕೆಯನ್ನು ಅಥವಾ ನಾವೇನು ಕೊಡಿಯಡಿಗೆ ಹೋಗಿ ತಮ್ಮ ಏನು ವಿನಂತಿಯನ್ನು ಮಾಡ್ಕೊಳ್ತೇವೆ ಆ ಸಂದರ್ಭದಲ್ಲಿ ದೈವಗಳೇ ಅಪ್ಪಣೆಯನ್ನು ನೀಡಿದೆ. ನೀನು ಮಾಡಿದಂಥ ಕೆಲಸಗಳು ಸರಿಯಾಗಿದೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ, ಮುಂದಕ್ಕೆ ಇನ್ನಷ್ಟು ಅಭಿವೃದ್ಧಿಗಳು ಆಗಲಿ ಅನ್ನುವಂಥ ರೀತಿಯಲ್ಲಿ ಒಂದು ಆಶೀರ್ವಾದವನ್ನು ಮಾಡುತ್ತೆ. ಅಂದ್ರೆ ನಾವು ಕೇಳುವಂಥದ್ದು ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಒಂದು ಗಾದೆ ಇದೆ, ದೇವರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತ ಹೇಳಿ. ಇಲ್ಲಿ ಈಗ ದೇವರು ದೈವಗಳು ಕೊಡ್ತಾ ಇದೆ, ಆದ್ರೆ ದೈವಾರಾಧಕರು ಇದನ್ನ ಒಪ್ತಾ ಇಲ್ಲ. ಯಾಕೆ ಅಂತ ಹೇಳಿ, ದೈವಾರಾಧಕರು ಮಾತ್ರ ಅಲ್ಲ, ದೈವ ನರ್ತಕರೂ ಇದನ್ನು ಒಪ್ತಾ ಇಲ್ಲ. ಇದೇ ಮೈಲಣ್ಣನನ್ನ ಯಾರು ಕುತ್ತರ್ನಲ್ಲಿ ಕೊರಗಜ್ಜನಿ ಕಟ್ತಾರಲ್ಲ ಅವ್ರನ್ನ ಕರ್ಕೊಂಡೋಗಿ ಪ್ರೀಮಿಯರ್ ಶೋ ತೋರಿಸಿದ್ರು. ಇವರು ಹೊರಗೆ ಬಂದ್ಮೇಲೆ ದಾಲ ಚುತಿ ಆದ ಅಂತ ಚಂದ ಮಾಡಿ ಹೇಳಿದ್ರು ಅವರು ಪಾಪ. ಆಮೇಲೆ ನೆಕ್ಸ್ಟ್ ಡೇ ಫೋನ್ ಮಾಡಿ ಅದೊಂದು ಸೀನ್ ತೆಗೀರಿ ಅಂತ ಹೇಳ್ತಿಲ್ವಾ ಮೈಲಣ್ಣ, ನನಗೆ ನಿದ್ದೆ ಮಾಡ್ಲಿಕ್ಕೆ ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ನಿದ್ದೆ ಬೀಳ್ತಾ ಇಲ್ಲ, ನನಗೆ ಅಜ್ಜ ಕನಸಲ್ಲಿ ಬರ್ತಾನೆ, ದಯಮಾಡಿ ಆ ಸೀನನ್ನ ತೆಗೀರಿ ಅಂತ ಕುತ್ತರ್ನಲ್ಲಿ ಅಜ್ಜಕ್ಕೆ ಕಟ್ಟುವ ಮೈಲಣ್ಣ ಹೇಳಿದಾಗ ಇವರಿಗೆ ಅದಕ್ಕಿಂತ ಮುಖ್ಯ ಬೇಕಾ? ಇನ್ನೇನು ಅಜ್ಜನೇ ಬಂದು ಹೇಳ್ಬೇಕಾ ಇವರಿಗೆ? ಅಲ್ಲ, ವಜ್ರದೇವಿಯಲ್ಲಿ ಕಾಂತಾರ ಸಿನಿಮಾದ ಕುರಿತಾಗಿ ದೈವವೇ ನುಡಿದಿತ್ತು, ನೀನು ಮಾಡಿದಂತ ಕೆಲಸ ಕಾರ್ಯ ಸರಿಯಾಗಿದೆ, ಹಾಗಾದ್ರೆ ಆ ದೈವದ ವಿಚಾರದಲ್ಲಿ ನಾವೇನು ಹೇಳಬೇಕು? ನೋಡಿ, ಕಾಂತಾರ ಬಂದ ಮೇಲೆ ಅದದ್ದೆಲ್ಲ ಈಗ ಕಾಂತಾರ ನೆಕ್ಸ್ಟ್ ಈಗ ಏನ್ ಕಾಂತಾರ ಅಲ್ಲೂ ಕೂಡ ವಿವಾದಗಳಾಗಿತ್ತು. ಯಾವಾಗ ವಜ್ರದೇವಿ ಮಠಕ್ಕೆ ಅವಾಗ ದೊಡ್ಡ ಮಟ್ಟಕ್ಕೆ ವಿವಾದ ಆಗಿತ್ತು. ದೈವವು ಕೂಡ ನುಡಿಯನ್ನು ಹಿಡಿದು ತಾನು ಮಾಡಿದಂತ ಕೆಲಸ ಸರಿಯಾಗಿದೆ ಅಂತ ಹೇಳಿ, ಹಾಗಾದ್ರೆ ದೈವದ ನುಡಿಯನ್ನ ನಾವು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಕ್ಕೂ ಹೇಳ್ತಾರಲ್ಲ, ಕ್ಯಾಮರಾದಲ್ಲಿ ಒಂದು ಸೈಡ್ ಹೂ ಇಟ್ಟದ್ದು ಬಿದ್ದಿದೆ, ನಮ್ಗೆ ಅಜ್ಜ ಅಪ್ಪಣೆ ಕೊಟ್ಟಿದ್ದಾನೆ ಅಂತ. ಅದರವೇ ಬರುವುದಲ್ಲ. ಈಗ ನೋಡಿ, ಸ್ಪಷ್ಟವಾಗಿ ಒಂದು ಹೇಳ್ತೇನೆ, ನಮ್ಮ ಚೌಕಟ್ಟು ಏನಿದೆ ದೈವಾರಾಧನೆ ಚೌಕಟ್ಟು, ಅದನ್ನ ಮೀರಿ ಹೋದವ ಅವನು ಎಷ್ಟು ಕೈ ಮುಗಿದು ಆ ಫಿಲ್ಮ್ ಅನ್ನು ಮುಂದೆ ಹೋಗ್ಲಿ ಅಂತ ಹೇಳಿದ್ರು. ತುಳುವರ ಮನಸ್ಸಿಗೆ ಆದಂತ ಭಾವನಾತ್ಮಕ ನೋವಿದೆ, ಇದಕ್ಕೆ ಮದ್ದಿಲ್ಲ, ಇವರು ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ಇವರು ಪೂರ್ತಿಯಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿಯನ್ನು ತಗೊಂಡ್ರೆ ನಾವು ಆ ಫಿಲ್ಮ್ ಅನ್ನು ನೋಡ್ಲಿಕ್ಕೆ ತಯಾರಿದ್ದೇವೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.